ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಸೂಪರ್ ಸಿಂಗರ್. ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಅನೇಕ ರಿಯಾಲಿಟಿ ಶೋಗಳನ್ನ ಮಾಡಿ ಅದೆಷ್ಟೋ ತೆರೆಮರೆಯಲ್ಲಿರುವ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಈ ಒಂದು ನಮ್ಮ ಟಿವಿ ಇವತ್ತು ಬಲೆ ತೆಲಿಪಲೆ ಆಗಿರ್ಬೋದು, ಮುಂದು ನಾಟಕ ಆಗಿರ್ಬೋದು, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆಗಿರ್ಬೋದು, ಡ್ಯಾನ್ಸ್ ವಾರಿಯರ್ಸ್ ಆಗಿರ್ಬೋದು, ಅದೇ ರೀತಿ ಸೂಪರ್ ಸಿಂಗರ್ಸ್ ಕೂಡ ಅದೆಷ್ಟೋ ಗಾಯಕರನ್ನ ವೇದಿಕೆಗೆ ತಂದು ಪರಿಚಯಿಸಿದಂತಹ ನಮ್ಮ ಟಿವಿಯ ಈ ಒಂದು ರಿಯಾಲಿಟಿ ಶೋಗೆ ಎಲ್ಲ ವೀಕ್ಷಕರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ಸುತ್ತಿನ ಪ್ರಥಮ ಸ್ಪರ್ಧೆಯನ್ನ ವೇದಿಕೆಗೆ ಬರಮಾಡಿಕೊಳ್ಳುವ ಮೊದಲು ಈ ಒಂದು ಸೂಪರ್ ಸಿಂಗರ್ನಲ್ಲಿ ಸ್ಪರ್ಧಿಗಳು ಯಾವ ತರ ಹಾಡ್ತಾರೆ, ಇವರು ಮಾಡುವಂತ ತಪ್ಪುಗಳು ಏನು, ಇವರು ಮುಂದೆ ಯಾವ ತರ ಹಾಡಬೇಕು ಎನ್ನುವಂಥದ್ದನ್ನ ತೀರ್ಪಿನ ಮೂಲಕ ಸ್ಪರ್ಧಿಗಳಿಗೆ ತಿಳಿಸುವಂತಹ ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. ಇವರನ್ನ ಪ್ರಪ್ರಥಮವಾಗಿ ಸ್ವಾಗತಿಸುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ಈ ಒಂದು ಸೂಪರ್ ಸಿಂಗರ್ನಲ್ಲಿ ಜಿಲ್ಲೆ ಹೊರ ರಾಷ್ಟ್ರಗಳಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತ ಸಂಗೀತ ದಿಗ್ಗಜರು ನಮ್ಮೊಂದಿಗಿದ್ದಾರೆ. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ತುಳುನಾಡಿನ ಸಂಗೀತ ದಿಗ್ಗಜ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಕಿರಣ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೂ ಇನ್ನೋರ್ವರು ನಮ್ಮವರೇ, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತುಳು ಚಿತ್ರರಂಗದಲ್ಲಿ ತನ್ನ ಸಂಗೀತ ನಿರ್ದೇಶನದ ಛಾಪನ್ನು ತೋರಿಸಿದಂಥ ಮಣಿಕಾಂತ್ ಕದ್ರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವರವರು ಹಾಸ್ಯ ಕಲಾವಿದರು ಕೂಡ, ಅಡುಗೆ ಭಟ್ಟನಾಗಿ ಎಲ್ಲ ಕರ್ನಾಟಕಕ್ಕೆ ಪರಿಚಯ. ಹಾಗೆ ಇವರು ಮಾಡಿದಂಥ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್. ಹಾಗಾಗಿ ಇವರು ನಮ್ಮವರೇ, ನಮಗೆ ಮಾರ್ಗದರ್ಶಕರು. ಇವರನ್ನ ಪ್ರೀತಿಯಿಂದ ಸ್ವಾಗತಿಸುವಂತ ಹೊತ್ತು ವಿ ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದಗಳು. ಹಾಗೂ ಇನ್ನೋರ್ವರು ಬಾಲಿವುಡ್ ಆಗಿರ್ಬೋದು, ಸ್ಯಾಂಡಲ್ವುಡ್ ಆಗಿರ್ಬೋದು, ಕೋಸ್ಟಲ್ವುಡ್ ಆಗಿರ್ಬೋದು, ಈ ಎಲ್ಲ ದಿಗ್ಗಜ ಸಂಗೀತ ನಿರ್ದೇಶಕರೊಂದಿಗೆ ತನ್ನ ಕೈ ಚಳಕದೊಂದಿಗೆ ಸಂಗೀತ ಮಾಂತ್ರಿಕತೆಯನ್ನ ಪ್ರದರ್ಶಿಸಿದಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜ್ಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. Thank you, Manju, for this wonderful introduction. ಥ್ಯಾಂಕ್ ಯು. ಎಸ್, ಈ ಒಂದು ಸಂಗೀತ ದಿಗ್ಗಜರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಎಸ್, ಧಾರಿಣಿ ಅವರ ಬಹಳ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗಳಿಗೆ ತುಂಬ ಖುಷಿಯಾಗಿದೆ, ಇಷ್ಟ ಆಯಿತು. ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ. ಈಗ ಮುಂದಿನ ಸ್ಪರ್ಧೆಯನ್ನ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಮತಾ. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು. ಮನಸ್ಸಲ್ಲಿ ಈಗ ಏನಿದೆ ಹೇಳು. ಸ್ನೇಹವು ಜಾರಿದೆ, ಸ್ನೇಹವು ಜಾರಿದೆ, ಪ್ರೀತಿಯ ಕಾಣದೆ. ಯಾರಿಗಾಗಿ ಆಟ, ಯಾರಿಗಾಗಿ ನೋಟ, ಹೇಳು ಜಾಣನೆ ಹೇಳು.
ಎಸ್ ಸರ್, ನಿಮ್ಮ ಮಮತಾ ಅವರ ಈ ಒಂದು ಗೀತೆ ಹೇಗನ್ಸು ಅಂತ ಕೇಳೋಣ. ಗುರೂಜಿ, ಇದು ತಾಳ ಗೊತ್ತಾ ಇದು ಯಾವುದು ಅಂತ? ಇಲ್ಲ ಸರ್. ಓಕೆ, ಕಂಪೋಸರ್ ಗೊತ್ತಲ್ಲ? ಯಾರು? ಇಳೆಯರಾಜ ಸರ್. ಯಾ, ಅದು ಆ್ಯಕ್ಚುಲಿ ವೆರಿ ಸಿಂಪಲ್. ಎವ್ರಿಥಿಂಗ್ ಸಿಂಪಲ್, ಇಟ್ ಲುಕ್ಸ್ ಕಾಂಪ್ಲಿಕೇಟೆಡ್. ಯಾಕಂದರೆ ಇದ್ರಲ್ಲಿ ಲೆಕ್ಕಾಚಾರ ಜಾಸ್ತಿ. ಈ ಸಾಂಗಲ್ಲಿ ಪರ್ಟಿಕ್ಯುಲರ್ ಲೆಕ್ಕಾಚಾರ ಜಾಸ್ತಿ. ಅದು ನೀವು ಆ್ಯಕ್ಚುಲಿ ಫಸ್ಟ್ ಚರಣ ಎಂಡಲ್ಲಿ ಏನೋ ಸ್ವಲ್ಪ ಸೈಕಲ್ ಹೊಡೆದ್ರಿ, ತಿರು 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 ತಿರು. ಅದು ಯಾವ ಥರ ಕಲಿತೀರಾ ನೀವು ಸಾಂಗ್ನ ಕಲಿಯುವಾಗ? ನಾನು ಒರಿಜಿನಲ್ ಸಾಂಗಲ್ಲೇ ಪ್ರಾಕ್ಟೀಸ್ ಮಾಡೋದು. ಹೌದು, ಅದನ್ನು ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇಲ್ಲ, ಓಕೆ. ಕ್ಲಾಸಿಗೆ ಹೋಗಿಲ್ಲ, ಸೊ ಹಾಗೆ ಸಾಂಗ್ ಕೇಳ್ತಾ ಪ್ರಾಕ್ಟೀಸ್ ಮಾಡೋದಷ್ಟೇ. ಅದು ಯೂಶ್ವಲಿ ತಕ 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 ಈ ಇದಿರೋದನ್ನ ತಕಿಟ 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 ವ್ಯಾಲ್ಯೂಯೇಷನ್ ಇದು ಬರುತ್ತೆ. ವ್ಯಾಲ್ಯೂಯೇಷನ್ ಸ್ವಲ್ಪ ಚೇಂಜ್ ಬರುತ್ತೆ 12 ಬಾರ್ಸಲ್ಲಿ. ಇಟ್ಸ್ ಆ್ಯಕ್ಚುಲಿ ಲೆಕ್ಕಾಚಾರ. ಈ ಪರ್ಟಿಕ್ಯುಲರ್ ಕಂಪೋಸಿಂಗ್ ಅಷ್ಟೇ. ಇಳರಾಜ ರೆಕಾರ್ಡಿಂಗ್ ಅಂದ ಕೂಡಲೇ ಎಲ್ಲ ಮ್ಯೂಸಿಷಿಯನ್ ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಅಂದರೆ ಕ್ಯಾಲ್ಕುಲೇಷನ್ ಜಾಸ್ತಿ ಅವರದ್ರಲ್ಲಿ, ಮ್ಯಾಥಮೆಟಿಕ್ಸ್ ಸ್ವಲ್ಪ. ಸೊ ಎಲ್ಲ ಮ್ಯೂಸಿಷಿಯನ್ಸ್ ಬೇಸಿಕಲಿ ಅವ್ರ ರೆಕಾರ್ಡಿಂಗಲ್ಲಿ ಟೆನ್ಸ್ ಆಗಿ ಇರ್ತಾರೆ. ಯಾಕಂದರೆ ಏನೋ ಒಂದು ಕಡೆ ಇಟ್ಟಿರ್ತಾರೆ, ಸೊ ಅದನ್ನು ಕರೆಕ್ಟಾಗಿ ಪ್ಲೇ ಮಾಡಬೇಕು ಅನ್ನೋದು ಇರುತ್ತೆ. ಈ ಕ್ಯಾಶುವಲ್ ಪ್ಲೇ ಮಾಡೋದೊಂದು. ರಾಜ ರೆಕಾರ್ಡಿಂಗ್ ಅಂದ ಕೂಡಲೇ ಎಲ್ಲ ಸ್ವಲ್ಪ ಅಲರ್ಟ್ ಜಾಸ್ತಿ. ಆಮೇಲೆ ಅವ್ರದ್ದೇ ಟೀಮ್ ಇತ್ತು, ಅವ್ರದ್ದೇ ಟೀಮ್ ಇರೋದ್ರಿಂದ ಡೈಲಿ ರೆಕಾರ್ಡಿಂಗ್ಸ್ ನಡೀತಾ ಇತ್ತು. ಡೈಲಿ ಪ್ರೋಗ್ರಾಮ್ ಅಂದರೆ ಒಂದು ಸ್ಟುಡಿಯೋ ಅವ್ರದ್ದೇ, ಬೆಳಿಗ್ಗೆಯಿಂದ ಸಂಜೆವರೆಗೆ ಅವ್ರದ್ದೇ, ತಿಂಗ್ಳುಗಟ್ಟಲೆ ಬುಕ್ಕಿಂಗು, ಹಾಗೆ ನಡೀತಾ ಇದ್ದಿದ್ದು. ಸೊ ಅವ್ರ ಟೀಮ್ ಒಂದು ಸೆಟ್ ಆಗಿತ್ತು. ಆ ಟೀಮ್ ಅವರೇ ಪ್ಲೇ ಮಾಡ್ತಾ ಇರೋದ್ರಿಂದ ಇಟ್ ವಾಸ್ ಈಸಿ ಫಾರ್ ಹಿಮ್. ಹಾಡಿದ್ದು ಚೆನ್ನಾಗಿತ್ತು. ಆ್ಯಕ್ಚುಲಿ ಇಟ್ಸ್ ಎ ಗುಡ್ ಸಾಂಗ್ ಸೆಲೆಕ್ಷನ್. ಹಾಡಿದ್ದು ಚೆನ್ನಾಗಿತ್ತು. ಅದೇ ಸ್ವಲ್ಪ ಅಲ್ಲಲ್ಲಿ ತಾಳ ವಿಷಯದಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ ಆಗ್ತಾ ಇತ್ತು. ಅದು ಬಿಟ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಥ್ಯಾಂಕ್ ಯು ಗುರೂಜಿ. ಓಕೆ, ಮಮತಾ ಅವರ ಈ ಒಂದು ಗೀತೆ ನಮ್ಮ ಜಡ್ಜಸ್ಗಳಿಗೆ ತುಂಬ ಖುಷಿಯಾಗಿದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್ ಮುಂದಿನ ಸ್ಪರ್ಧೆಯನ್ನ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ವಿಜಯ ಲಕ್ಷ್ಮಿ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆದರು ಅರಿದೆವೇನೋ ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿದೆವೇ
ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿದೆವೇನು ನಾವು ನಮ್ಮ ಅಂತರಾಳವ ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿತೆ ಕನ್ನಡಿಯ ಪಾಲಿಗೆ ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿತೆ ಕನ್ನಡಿಯ ಪಾಲಿಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿದೆವೇನು ನಾವು ನಮ್ಮ ಅಂತರಾಳವ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿದೆವೇನು ನಾವು ನಮ್ಮ ಅಂತರಾಳವ 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 ವಿಜಯಲಕ್ಷ್ಮಿ ಅವರು ಹಾಡಿದಂಥ ಅಂತರಾಳದಿಂದ ಹಾಡಿದಂಥ ಹಾಡು ನಮ್ಮ ಜಡ್ಜಸ್ಗಳಿಗೆ ಅಂತರಾಳಕ್ಕೆ ಎಷ್ಟು ಇಷ್ಟ ಆಯಿತು ಅಂತ ಕೇಳೋಣ. ಓವರ್ ಟು ಮಣಿಕಾಂತ್ ಸರ್. ವಿಜಯಲಕ್ಷ್ಮಿ ಅಗೇನ್ ಗುಡ್ ಸಾಂಗ್ ಸೆಲೆಕ್ಷನ್. ನಿಜವಾಗ್ಲೂ ಅಂತರಾಳದಿಂದ ಬಂತು ಅದು. ಅಗೇನ್ ವಿಜಯಲಕ್ಷ್ಮಿ ಅಂದರೆ ಈ ರೌಂಡಲ್ಲಿ ಸಂಗ್ ರಿಯಲಿ ಗುಡ್. ಲಾಸ್ಟ್ ಟೈಮಲ್ಲಿ ನಿನ್ನ ಹೆಸರೇನು ಅನ್ಸಾದಾಗ ಅಗೇನ್ ಆಲ್ ದ ಸಿಂಗರ್ಸ್ ಇವಾಗ ಎಲ್ಲ ಬೆಸ್ಟ್ ಸಿಂಗರ್ಸೇ ಇದ್ದೀರಾ ಇಲ್ಲಿ. ಹಾಗಾಗಿ ಒಬ್ಬೊಬ್ಬರು ಬಂದಾಗ ಸರಿ ಇವರು ಏನು ಹಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನ್ ಯು ಹ್ಯಾವ್ ರಿಯಲಿ ಸೇವ್ ಮಾಡಿದ್ಯಾ. ಓಕೆ, ಗುಡ್ ಲಕ್, ನೈಸ್ ಸಿಂಗಿಂಗ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್, ಅಂತರಾಳದಿಂದ ಹಾಡಿದಂಥ ಹಾಡಿಗೆ ಅಂತರಾಳದ ಕಮೆಂಟ್ ಬಂತು ನಮ್ಮ ಕಡೆಯಿಂದ. ಅಂತರಾಳದ ಧನ್ಯವಾದಗಳು. ಥ್ಯಾಂಕ್ ಯು. ಸೆಮಿಫೈನಲ್ ರೌಂಡ್ನ ಪ್ರತಿ ಸ್ಪರ್ಧಿಗಳು ಬಹಳ ಅದ್ಭುತವಾಗಿ ತನ್ನ ಸಂಗೀತದ ಚಾಪನ್ನು ತೋರಿಸ್ತಾ ಇದ್ದಾರೆ. ಇದೀಗ ಮುಂದಿನ ಸ್ಪರ್ಧೆಯನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು. ಈ ಒಂದು ವೇದಿಕೆಗೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನೈಮಿಷಾ ಶೆಡೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ,
ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ನಿನಗೆ ನಮಸ್ಕಾರ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಅಲ್ಲಿ ರಣದುಂದುಬಿ ಇಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಬೆಳಕು ಹಾಯ್ ನೈಮಿಷಾ. ಹಾಯ್ ಸರ್. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆಮೇಲೆ ಹಾರದಿರಲಿ ಬೆಳಕು. ಬಹಳ ಅದ್ಭುತವಾದಂಥ ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಿ. ನೀವು ಹಾಡಿದಂಥ ಈ ಹಾಡು ನಮ್ಮ ತೀರ್ಪುಗಾರರಿಗೆ ಎಷ್ಟು ಇಷ್ಟ ಆಗಿದೆ ಅನ್ನುವಂಥದ್ದನ್ನು ಕೇಳುವಂಥ ಹೊತ್ತು. ಇದೀಗ ರಾಜ್ಗೋಪಾಲ್ ಸರ್, ಓವರ್ ಟು ರಾಜ್ಗೋಪಾಲ್ ಸರ್. ನಿಮಿಷ ಸರ್. ಒಳ್ಳೆ ಭಾವಗೀತೆ. ಏನಂದರೆ ಸ್ವಲ್ಪ ಎಕ್ಸ್ಪ್ರೆಷನ್ ತುಂಬ ಕಡಿಮೆ ಆಯಿತು. ಅಂದರೆ ನಿಮಗೆ ಇದು ಹೈ ಆಯಿತಾ ಸ್ಕೇಲು? ಇಲ್ಲ ಸರ್. ಹೈಯರ್ ನೋಟ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪ್ರೆಷನ್ ಭಾವನೆಗಳು ಈ ಹಾಡಲ್ಲಿ ಓವರಾಲ್ ನನಗೆ ತುಂಬ ಕಡಿಮೆ ಅಂತ ಅನಿಸಿತು. ಓಕೆ ಸರ್. ಸ್ವಲ್ಪ ಏನು ಹೇಳ್ತಾರೆ, ಬ್ಲಂಟ್ ಆಗಿತ್ತು. ಸ್ವಲ್ಪ ಇನ್ನೂ ಎಕ್ಸ್ಪ್ರೆಷನ್ ತುಂಬ ಬೇಕಿತ್ತು. ಮತ್ತು ಹೈಯರ್ ನೋಟ್ಸ್ ಎಲ್ಲ ತುಂಬ ಶೌಟಿಂಗ್ ಥರ ಅನಿಸ್ತಾ ಇತ್ತು. ಆಮೇಲೆ ಇದು ಭಾವಗೀತೆ ಯು ಸ್ಯಾಂಗ್ ಇಟ್ ಲೈಕ್ ಸ್ವಲ್ಪ ಫೋಕಿ ಸ್ಟೈಲ್ ಆಯಿತು. ಬೆಂಡ್ಗಳು ಸ್ವರ ಇದೆಲ್ಲ ಇನ್ನೂ ಸ್ವಲ್ಪ ಪಾಲಿಶ್ಡ್ ಆಗಿ ಬಂದಿದ್ದರೆ ಇಟ್ ವುಡ್ ಹವ್ ಬಿನ್ ಮಚ್ ಬೆಟರ್. ದಟ್ ಇಸ್ ಮೈ ಸಜೆಷನ್. ಎಸ್ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ರಾಜ್ಗೋಪಾಲ್ ಸರ್. ಮುಂದೆ ನಿಮ್ಮ ಪ್ರೀತಿಯ ವಿ ಮನೋಹರ್ ಸರ್. ನೈಮಿಷ, ಸರ್. ಒಂದು ಅಮೋಘವಾದ ಸಾಹಿತ್ಯ ಇರುವಂಥ ಗೀತೆಯನ್ನು ಆರಿಸ್ಕೊಂಡಿದ್ಯಾ? ಹಾಂ ಸರ್. ಮೂಲ ಗಾಯಕಿ ಯಾರು? ಎಮ್ ಡಿ ಪಲ್ಲವಿ. ಎಮ್ ಡಿ ಪಲ್ಲವಿ. ಅದರಲ್ಲಿ ಎಮ್ ಡಿ ಪಲ್ಲವಿ ಹಾಡಿದ್ದು ಸ್ವಲ್ಪ ಎಕ್ಸ್ಪ್ರೆಷನ್ ಎಲ್ಲ ಇತ್ತು. ನೀನು ಹಾಡಿದ್ದು ಯಾವ ಥರ ಇತ್ತು ಅಂತಂದರೆ ಈ ಇಳಾರೋಣ ಮತ್ತು ನೇಹ ಕಕ್ಕರ್ ಆ ಸ್ಟೈಲಲ್ಲಿ, ಸ್ವಲ್ಪ ಫೋಕ್ ಸ್ಟೈಲಲ್ಲಿ, ಸ್ವಲ್ಪ ಏನಂತ ಸಂಗತಿಗಳು ಇರಲಿಲ್ಲ, ಸ್ವಲ್ಪ ಎಕ್ಸ್ಪ್ರೆಷನ್ ಇರಲಿಲ್ಲ. ಅದೆಲ್ಲ ಕೊಟ್ಟಿದ್ರೆ ಚೆನ್ನಾಗಿತ್ತು. ಬಟ್ ನೀಟಾಗಿ ಹಾಡಿದ್ಯಾ, ಆದರೆ ಶೈಲಿ ಬೇರೆ ಆಯಿತು, ಸ್ವಲ್ಪ ಜಾನಪದ ಶೈಲಿಯಲ್ಲೇ ಬಂತು. ಮತ್ತು ಇದಕ್ಕೆ ಹಿಂದೆ ನೀನು ಕೂಡ ಅದೇ ಸ್ಟೈಲಲ್ಲಿ ಹಾಡಿದ್ಯಾ. ಸೊ ಸ್ವಲ್ಪ ನಿನ್ನ ಶೈಲಿಯನ್ನು ಬೇರೆ 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 ರೀತಿಯಲ್ಲಿ ಬದಲಾಯಿಸ್ತಾ ಹೋಗು. ಬೇರೆ ಬೇರೆ ಗಾಯಕರ ಶೈಲಿಯನ್ನು ಪ್ರಾಕ್ಟೀಸ್ ಮಾಡು. ಓಕೆ ಸರ್. ಆಲ್ ದಿ ಬೆಸ್ಟ್. ನೈಮಿಷ, ಅದ್ಭುತವಾದಂಥ ಕಮೆಂಟ್ಗಳು ಬಂದಿದೆ. ನಿಮಿಷ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಬೇಕು. ಹಾಗಾಗಿ ನಿಮಗೆ ಪ್ರತಿ ನಿಮಿಷವೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಎಸ್, ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್
झुमतक 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 जिता ढोल ढोल डंगुरा सारिगा मैचरा ढोल ढोल डंगुरा सारिगा मैचरा ಭಾವದಿಂದ ಬಾಳಿಗೆ ಸಾಗಿ ಬಂದ ಹಾಡಿಗೆ ಸಾರಿಗಮದ ಪಯಣ ಡಮ್ ಡಮ್ ಡೋಲ್ ಡಂಗೂರ ಸಾರಿಗಮಕ್ಕೆ ಡಂಗೂರ ಸಾಣಿರಿ 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 ನಿ ಸಾಣಿರಿ ನಿ ಸಾಣಿ ದಣಿ ದಣಿ ಸಾ ಎಲ್ಲಿ ಹಾಡೋ ಎಲ್ಲಿ ಹಸೆಯೋ ಅಲ್ಲೇ ಜೀವನ ಹರುಷ ನಿತ್ಯ ಸಂತಸ ವರುಷ ತಾಳದಲ್ಲೇ ಮಿಡಿವ ಹೃದಯ ಹಾಡಿನಲಿಯಲಿಂದು ಹೃದಯ ಹಾಡುವುದಿಂದು ಎದೆ ತೆರೆದು ಹಾಡ ಬನ್ನಿ ಮಣ್ಣ ತಣಿಯ ಕುಣಿಯ ಬನ್ನಿ ಜಗವೆಲ್ಲ ನಾದವೆಂದು ಹಾಡಿ ಕುಣಿದು ಸ್ವರ್ಗ ಇಳೆಗಳ ತರುವ ಡೋಲ್ ಡೋಲ್ ಡಂಗುರ ಸಾರಿಗಾ ಮೈಚರ ಡೋಲ್ ಡೋಲ್ ಡಂಗುರ ಸಾರಿಗಾ ಮೈಚರ ಭಾವದಿಂದ ಬಾಳಿಗೆ ಸಾಗಿ ಬಂದ ಹಾಡಿಗೆ ಸರಗಮದ ಪಯಣ ಡಮ್ ಡಮ್ ಡೋಲ್ ಡಂಗೂರ ಸರಿಗಮಕ್ಕೆ ಡಂಗೂರ ಸಾಣಿರಿ 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 ನಿ ಸಾಣಿರಿ ನಿ ಸಾಣಿ ದಣಿ ದಣಿ ಸಾ ಹೆಸರೇನು? ಚೆನ್ನಪ್ಪ ವೀರಪ್ಪ ಎಲಿ. ಯಾವುದು? ಎಲಿ ಎಲಿ YALI. ಚೆನ್ನಪ್ಪ ವೀರಪ್ಪ ಎಲಿ. ಎಲಿ ಅಂದರೆ ಫ್ಯಾಮಿಲಿ ಅಡ್ರೆಸ್ ಹಾಂ, ಸರ್ ನೇಮ್ ಸರ್. ಫ್ಯಾಮಿಲಿ ಸರ್ನೇಮ್ ಎಲಿ. ವಾವ್. ನೀವು ಯಾವಾಗಲೂ ನಮ್ಮ ಬಾರಿ ಹತ್ರ ಈ ಕಡೆ ಮಂಗಳೂರಿಗೆ ಎಲಿ ಫ್ಯಾಮಿಲಿ ಬಾರಿ ಹತ್ರ. ಯಾರ ಹತ್ರ ಅದು ಕೇಳಿ ಮಂಗಳೂರಲ್ಲಿ ಎಲಿ ಫ್ಯಾಮಿಲಿ ಇದೆಯಾ ಅಂತ. ಹೌದು, ಎಸ್, ನಮ್ಮ ಹತ್ತಿರದ ಫ್ಯಾಮಿಲಿ ಇವರು. ಹಾಗಾಗಿ ಚೆನ್ನಪ್ಪ ವೀರಪ್ಪ ಎಲಿಯವರೇ, ನೀವು ಬಾರಿಸಿದಂಥ ಡೋಲು ಡೋಲು ಡಂಗೂರ ನಮ್ಮ ತೀರ್ಪುಗಾರಿಗೆ ಎಷ್ಟು ಇಷ್ಟ ಆಗಿದೆ ಅನ್ನುವಂಥದ್ದು. ವಿ ಮನೋಹರ್ ಸರ್. ಚೆನ್ನಪ್ಪ ವೀರಪ್ಪ ಎಲಿ ಎಲಿ ಹೌದಲ್ಲ, ಮಂಗಳೂರಿಗೆ ತುಂಬ ಹತ್ತಿರವಾದಂಥ ಚೆನ್ನಪ್ಪ ವೀರಪ್ಪ ಎಲಿಯವರು. ಹೌದು, ಎಲಿ ಎಲಿ ಅಂದರೆ ಎಲ್ಲಿ ಇಲಿ. ಮತ್ತು ನೀವು ಹುಲಿ ಥರ ಹಾಡಿದಿರಿ, ಚೆನ್ನಾಗಿ ಹಾಡಿದಿರಿ. ವಾವ್. ಸ್ವಲ್ಪ ಗರ್ಜನೆ ಜಾಸ್ತಿ ಆಯಿತು, ಸ್ವಲ್ಪ ಗರ್ಜನೆ ಜಾಸ್ತಿ ಆಯಿತು. ಹುಲಿ ಗರ್ಜಿಸೋದಲ್ವ? ಚೆನ್ನಪ್ಪ ವೀರಪ್ಪ ಹುಲಿ ಇನ್ಮೇಲೆ ಚೆನ್ನಾಗಿ ಹಾಡಿದಿರಿ. ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ನು ಎಲ್ಲ ಬೇಕಿತ್ತು. ಒಂದು ಚೂರು ಅಲ್ಲಲ್ಲಿ ಶ್ರುತಿ ಮಿಸ್ ಆಗ್ತಾವೋ, ಹೆಂಗೋ ಮ್ಯಾನೇಜ್ ಮಾಡಿದಿರಿ. ಬಟ್ ಓಕೆ, ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ಓಕೆನಾ ಚೆನ್ನಪ್ಪ? ಗುಡ್ ಲಕ್. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು ಇನ್ಮೇಲೆ. ಆಲ್ ದಿ ಬೆಸ್ಟ್. ಎಸ್, ಎಲಿಯವರು ಹುಲಿಯವರಾದರು ಅವರ ಕಮೆಂಟ್ ಮುಖಾಂತರ.
ಎಸ್, ನಮ್ಮ ಈ ಒಂದು ಎಲಿಯವರ ಗೀತೆ ರಾಜ್ ಸರಿಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಚೆನ್ನಪ್ಪ ಅವರೇ, ಹಾಂ ಸರ್. ಒಳ್ಳೆ ಜಾಯ್ಫುಲ್ ಹಾಡಿದು, ಏನು ಹ್ಯಾಪಿ ಹಾಡು ಅಂತಾರಲ್ಲ ಆ ಥರ ಒಳ್ಳೆ ಮೂಡಿರೋ ಹಾಡು. ಹಾಂ ಸರ್. ಬಟ್ ಏನಾಯ್ತು ಅಂದರೆ ಓಪನಿಂಗ್ ಪಲ್ಲವಿ ಎಲ್ಲ ಸ್ವಲ್ಪ ಶ್ರುತಿ ಆ ಕಡೆ ಈ ಕಡೆ ಆಯಿತು. ನಿಮ್ಗೆ ಅನಿಸಿದೆಯಲ್ಲೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಪಲ್ಲವಿಲೆಲ್ಲ, ಆಮೇಲೆ ಸಾನೆರೆ 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 ನಿ ಸಾನೆರೆ ನಿ ಸಾನಿ ದನಿ ದನಿ ಅಲ್ಲೆಲ್ಲ ಕೊನೆ ನೋಟ್, ಲ್ಯಾಂಡಿಂಗ್ ನೋಟೆಲ್ಲ ಕರೆಕ್ಟ್ ಕೂರ್ತಾ ಇರಲಿಲ್ಲ. ಏನೋ ಅದು ಫಾಸ್ಟ್ ಹಾಡೋ, ನೀವು ಜೋಶಲ್ಲಿ ಹಾಡ್ಬೇಕಾದ್ರೆ ಆಚೆ ಈಚೆ ಆಯ್ತು ಏನೋ. ಬಟ್ ಅದೇ ಆ ಪಲ್ಲವಿ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆಮೇಲೆ ಚರಣದಲ್ಲೂ ಹಾಗೆ ಅಲ್ಲಲ್ಲಿ ಸ್ವಲ್ಪ ಶ್ರುತಿಗಳು, ಯಾಕಂದರೆ ತುಂಬ ಟಫ್ ಸಾಂಗ್ ಅಲ್ಲ ಇದು, ಚಾಲೆಂಜಿಂಗ್ ಸಾಂಗ್ ಅಂತಲ್ಲ, ಒಂದು ಸ್ಟ್ರೈಟ್ ಸಾಂಗ್. ಬಟ್ ಒಳ್ಳೆ ಹ್ಯಾಪಿ ಸಾಂಗ್, ಒಳ್ಳೆ ರಿದಮಕ್ಕೆ ಇರೋ ಗ್ರೂವ್ ಇರೋ, ಒಳ್ಳೆ ರಿದಮಕ್ಕೆ ಆಗಿರೋ ಸಾಂಗು. ಇನ್ನೂ ಸ್ವಲ್ಪ ನನಗೆ ಇದೆಲ್ಲ ಎಕ್ಸ್ಪ್ರೆಷನು ಮತ್ತು ಆ ಗ್ರೂವ್ ಟೈಟ್ನೆಸ್, ಶ್ರುತಿ ಅಲ್ಪ ಇನ್ನೂ ನೀಟಾಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸಿತ್ತು. ನೋಡೋಣ ಏನಾಗತ್ತೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಎಸ್, ಚೆನ್ನಪ್ಪ ಅವರೇ, ರಾಜ್ ಸರ್ ಹೇಳಿದರು, ಚೆನ್ನಪ್ಪ ಎಲಿ ಇನ್ನೂ ಸ್ವಲ್ಪ ಕಲಿ, ನೀವು ಬಂದಿದ್ದೀರಿ ನಮ್ಮ ಬಳಿ, ಇನ್ನು ಯಾವುದಕ್ಕೆ ಹೆದರಬೇಡಿ, ಇಲ್ಲಿಲ್ಲ ಚಳಿ. ಓಕೆ, ಆಲ್ ದಿ ಬೆಸ್ಟ್ ಚೆನ್ನಪ್ಪ ಎಲಿ. ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಸುನಿಲ್ ರಮೇಶ್. ಹಳ್ಳಿಲಿ ಲಾವಣಿಯಲ್ಲಿ ಲಾಲಿಸುವ ಲಾಲಿ, ಎಲ್ಲಿ ಲಲಿತವಲಿಯಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ಹೂ ನಲಿವುದು, ನೀ ನುಡಿದರೆ ಕಾವ್ಯ ಸುರಿವುದು. ಅರೆ ಹಳ್ಳಿಲಿ ಲಾವಣಿಯಲ್ಲಿ ಲಾಲಿಸುವ ಲಾಲಿ, ಎಲ್ಲಿ ಲಲಿತವಲಿಯಲ್ಲಿ ಮನಸ್ಸಲ್ಲಿ ಮುತ್ತು ಹೇಳಿತ್ತು ಮುತ್ತಲ್ಲೇ ನಿನ್ನ ಸಿಂಗರಿಸು ಅಂತ, ಗಿಳಿಯು ಹೇಳಿತ್ತು ನಿನ್ನಿಂದ ಮಾತು ಕಲಿಬೇಕು ಅಂತ, ಹಾಲು ಹಂಸೆ ಹೇಳುತ್ತಾವೆ ನಿನ್ನ ನಡೆಯ ಸ್ಫೂರ್ತಿ, ಮಿಂಚು ಬಳ್ಳಿ ಹೇಳುತ್ತಾವೆ ನಿನ್ನ ತಳುಕೆ ಸ್ಫೂರ್ತಿ. ಆದರೆ ಸಂಸಾರ ಶೃಂಗಾರ ಹೇಳುತ್ತ ಕಾದಿತ್ತು ಆ ಬಾನಲಿ, ಹಳ್ಳಿಯಲ್ಲಿ ಲಾವಣಿಯಲ್ಲಿ ಲಾಲಿಸುವ ಲಾಲಿ, ಎಲಿ ಲಲಿತವಲಿಯಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ಹೂ ನಲಿವುದು, ನೀ ನುಡಿದರೆ ಕಾವ್ಯ ಸುರಿವುದು. ಅರೆ ಹಳ್ಳಿಯಲ್ಲಿ ಲಾವಣಿಯಲ್ಲಿ ಲಾಲಿಸುವ ಲಾಲಿ, ಎಲ್ಲಿ ಲಲಿತವಲಿಯಲ್ಲಿ ಮನಸ್ಸಲ್ಲಿ ತಂಗಾಳಿ ನಿನ್ನನ್ನು ಸೋಕಿ ತಂಪಾದೆ ಅಂತೂ, ತಂಪಿನಲು ಬಲು ತಂಪು
ಮನಸ್ಸು ಹಾಡಿಕೊಂತು ನಿನ್ನ ನಡೆ ಸ್ಫೂರ್ತಿ. ಈ ನಿನ್ನ ವಯ್ಯಾರ ನೋಡುತ್ತ ಹಾಡಿತು ಮಂದಾರ ಈ ಊರಲಿ ಹಳ್ಳೀಲಿ ಲಾವಣಿಯಲಿ ಲಾಲಿಸುವ ಲಾಲಿ ಎಲ್ಲಿ ಲಲಿತವಲಿ ಎಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ಹೂ ನಲಿವುದು ನೀ ನುಡಿದರೆ ಕಾವ್ಯ ಸುರಿವುದು. ಅರೆ ಹಾ ಹಳ್ಳೀಲಿ ಲಾವಣಿಯಲಿ ಲಾಲಿಸುವ ಲಾಲಿ ಎಲ್ಲಿ ಲಲಿತವಲಿ ಎಲ್ಲಿ ಮನಸ್ಸಲ್ಲಿ. ಸುನಿಲ್ ರಮೇಶ್ ಚಲನರ್ ಫ್ರಮ್ ಜಮಖಂಡಿ. ಎಸ್ ಸರ್. ಎಸ್ ಸರ್. ಇಷ್ಟು ಉದ್ದದ ಹೆಸರನ್ನು ನಾನು ಉದ್ದದಲ್ಲಿ ಹೇಳಿದಲ್ಲ, ತುಂಬ ಚೆನ್ನಾಗಿ ಹೇಳಿದಲ್ಲ. ಹೌದು. ಓಕೆ, ತಾವು ಹಾಡಿದಂಥ ಹಾಡು ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಗಿದೆ ಅನ್ನುವಂಥದ್ದನ್ನು ಕೇಳೋಣ. ಓವರ್ ಟು ವಿ ಮನೋಹರ್ ಸರ್. ಸುನಿಲ್ ರಮೇಶ್ ಜಮಖಂಡಿ ಹೌದು ಸರ್. ಒಂದು ಒಳ್ಳೆಯ ಹಾಡನ್ನು ಆರಿಸ್ಕೊಂಡಿದ್ದೀರಿ. ಇಳಯರಾಜ ಅವರದು ನಮ್ಮೂರ ಮಂದಾರ ಹೂವೆ. ಈ ಚಿತ್ರಕ್ಕೆ ನಾನು, ಕೆ ಕಲ್ಯಾಣ್, ದೊಡ್ಡರಂಗೇಗೌಡರು ಹಾಡುಗಳನ್ನ ಬರೆದಿದ್ವಿ. ಆಮೇಲೆ SM ಪಾಟೀಲ್ ಅಂತ ಅವರು ಸುನಿಲ್ ಕುಮಾರ್ ದೇಸಾಯಿ ಅವರ ಅಸಿಸ್ಟೆಂಟ್ ಆಗಿದ್ರು ಆ ಸಿನಿಮಾಕ್ಕೆ, ಅವರು ಬರೆದಿದ್ರು. ಈ ಸಿನಿಮಾದ ಹಾಡುಗಳ ಧ್ವನಿ ಮುದ್ರಣದಿಂದ ಹಿನ್ನೆಲೆ ಸಂಗೀತ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು 10 ದಿವಸ ಮಾಡಿದ್ರು ಇಳಯರಾಜ ಅವರು ಚಾಮುಂಡೇಶ್ವರಿಗೆ. ಪೂರ್ತಿ ಅವ್ರ ಜೊತೆ ಇದ್ದ ಸೌಭಾಗ್ಯ ನಂದು. ಮೊದಲೆಲ್ಲ ಅವರು ಬೇರೆ ಯಾರನ್ನೆಲ್ಲ ಅಷ್ಟು ಸೇರಿಸ್ತಿರ್ಲಿಲ್ಲ. ಬಟ್ ನನಗೆ ಕಲ್ಯಾಣ್ಗೆ, ನಾಗೇಂದ್ರ ಪ್ರಸಾದ್ಗೆಲ್ಲ ಸ್ವಲ್ಪ ಸಲಿಗೆ ಜಾಸ್ತಿ ರಾಜ ಸರ್ ಜೊತೆ ಅವರು. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಹಾಕ್ತಿದ್ದಾಗೇ ಒಂದೊಂದು ಮ್ಯೂಸಿಕ್ ನಮಗೆ ಕೇಳಿಸಿ ನನಗೆ ಹೇಳ್ತಿದ್ರು ಇದು ಯಾವ ತಾಳದಲ್ಲಿದೆ ಅಂತಿದ್ರು. ನಾನು ಗ್ಯಾರಂಟಿ ತಪ್ಪೇ ಹೇಳ್ತಿದ್ದೆ. ಆವಾಗ ಅವರು ಇದು ಮಾಡ್ತಿದ್ರು. ಸೊ ಅವರ ಜೊತೆ ಒಳ್ಳೊಳ್ಳೆ ಅನುಭವ ನನಗೆ ಇಳಯರಾಜ ಅವರ ಜೊತೆ. ಅಂಥ ಒಂದು ಒಳ್ಳೆಯ ನೆನಪುಗಳನ್ನ ಈ ಹಾಡಿನ ಮೂಲಕ ನನಗೆ ತಂದುಕೊಟ್ರಿ. ತುಂಬ ಚೆನ್ನಾಗಿ ಹಾಡಿದಿರಿ, ಚೆನ್ನಾಗಿ ನಿಮ್ಮ ಧ್ವನಿ ಚೆನ್ನಾಗಿದೆ. ಹಾಗಾಗಿ ಹಿನ್ನೆಲೆ ಗಾಯನಕ್ಕೆ ನಿಮಗೆ ಅವಕಾಶ ಸಿಗಲಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್. ಎಸ್, ಬಹಳ ಅದ್ಭುತವಾದಂಥ ಒಂದು ಕಮೆಂಟನ್ನು ಪಡ್ಕೊಂಡಿದ್ದೀರಿ. ಸುನಿಲ್ ರಮೇಶ್ ಚಲನರ್ ಫ್ರಮ್ ಜಮಖಂಡಿ. ಈಗ ಮುಂದೆ ರಾಜ್ಗೋಪಾಲ್ ಸರ್ ಹತ್ರ ಕೇಳೋಣ. ಸುನಿಲ್, ನಮಸ್ತೆ ಸರ್. ಯು ಗಾಟ್ ಪೆಕ್ಯುಲರ್ ಸ್ಟೈಲ್ ಆಫ್ ವಾಯ್ಸ್ ನಿಮ್ಮದು. ಯಾಕಂದರೆ ಇಟ್ ಸೌಂಡ್ಸ್ ಫ್ರೆಶ್, ಆಮೇಲೆ ಕ್ರಿಸ್ಪಿಯಾಗಿ ಕೇಳ್ತಾ ಇರ್ತದೆ. ಪರ್ಟಿಕ್ಯುಲರ್ಲಿ ಇವರು ಮನೋಹರ್ ಸರ್ ಹೇಳ್ದಂಗೆ ಫಿಲ್ಮ್ ಎಲ್ಲ ಟ್ರೈ ಮಾಡಿದರೆ ಈಗದ ಯೂತಿಗೆ ನಿಮ್ಮ ವಾಯ್ಸ್ ಪಕ್ಕಾ ಸೂಟ್ ಆಗ್ತದೆ. ದ್ಯಾಟ್ ಕೈಂಡ್ ಆಫ್ ವಾಯ್ಸ್ ಯು ಹ್ಯಾವ್. ಥ್ಯಾಂಕ್ ಯು ಸರ್. ಕ್ರಿಸ್ಪಿ ಇದೆ ವಾಯ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಯೂತಿಗೆ ಟಚ್ ಆಗೋ ಥರ ವಾಯ್ಸ್ ಇದೆ. ಅದೊಂದು ಪ್ಲಸ್ ಪಾಯಿಂಟ್. ಆಮೇಲೆ ಎಕ್ಸ್ಪ್ರೆಷನ್ನ ತುಂಬ ನೀಟಾಗಿ ಹಾಡ್ತೀರಿ. ಆ ಹಾಡಿದ ಭಾವ ಎಲ್ಲ ತುಂಬ ಚೆನ್ನಾಗಿ ಬಂದು ನಂಗೆ ಇಷ್ಟ ಆಯಿತು. ಆಮೇಲೆ ಅಂದರೆ ಸ್ವಲ್ಪ ಪಿಚ್ಚಿಂಗ್ ಅದು ಸ್ವಲ್ಪ ಮೈನ್ಯೂಟ್ ಇರ್ತದೆ, ದಟ್ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಸರಿ ಸರ್. ಪಿಚ್ಚಿಂಗ್ ಅಂಚು ನೋಡ್ಕೊಳ್ಳಿ, ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮೈನ್ಯೂಟ್. ಬಟ್ ಇನ್ ದಿಸ್ ಲೆವೆಲ್ ಇದು ಆ ಮಿಸ್ಟೇಕ್ಸ್ ಎಲ್ಲ ಆಗಬಾರ್ದು. ಓಕೆ ಸರ್. ಬಿಕಾಸ್ ಎವ್ರಿ ಮೈನ್ಯೂಟ್ ಮಿಸ್ಟೇಕ್ಸ್ ಬಿ ಕೌಂಟೆಡ್. ಅದೊಂದು. ಆಮೇಲೆ ಎರಡನೇ ಚರಣದಲ್ಲಿ ಸ್ವಲ್ಪ ವಾಯ್ಸ್ ಎಲ್ಲ ಕ್ರ್ಯಾಕ್ ಆಯಿತು, ಸ್ವಲ್ಪ ಇದಾಯ್ತು ಅಲ್ಲಿ. ಅದು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಅದರ್ವೈಸ್ ತುಂಬ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಸುನಿಲ್ ರಮೇಶ್ ಚಲನರ್ ಚೆನ್ನಾಗಿತ್ತು ಅಂತ ಹೇಳಿದರು. ನಿಮ್ಮ ಗೀತೆ ಜಡ್ಜಸ್ಗೆ ತುಂಬ ಇಷ್ಟ ಆಯಿತು. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ದೇವರು ಆಯುರಾರೋಗ್ಯ ಭಾಗ್ಯ ಸುಸಂಪತ್ತು ನೀಡಿ ಗಮನಿಸಲಿ. ಬರುವಂಥ ಕಷ್ಟ ನಷ್ಟಗಳು ದೂರಾಗಿ ಜೀವನದಲ್ಲಿ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು